ಅಂಡ್ ಈ ಜನಕ್ಕೆ ಉಂಟಲ್ಲ ಈಗ ಸೆಕೆ ಆಗ್ತಾ ಉಂಟಂತೆ ಜೋರು. 50,000 ಸಬ್ಸ್ಕ್ರೈಬರ್ಸ್ ರೀಚ್ ಆದಾಗ ನಾವೊಂದು ಗಿವ್ ಅವೇ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅಂತ. ನಮ್ಮದು ಮಂಗಳೂರು ಕನ್ನಡ, ನಾವು ಮಂಗಳೂರಲ್ಲ, ಹಾಗೆ ಮಂಗಳೂರು. ನಮ್ಮ ಒಂದು ಚಾನೆಲ್ ಅಲ್ಲಿ ನಿಮ್ಗೆ ಏನ್ ಇಷ್ಟ ಆಗುತ್ತೆ, ನಮ್ಮ ಚಾನೆಲ್ ಯಾಕೆ ನೀವು ಸಬ್ಸ್ಕ್ರೈಬ್ ಆಗಿದ್ದೀರಾ, ಹಲೋ ಎವ್ರಿವನ್, ನಮಸ್ಕಾರ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾವು ಇಲ್ಲಿ ಆರಾಮಾಗಿದ್ದೀವಿ. ನೀವು ಈ ಕೊರೋನಾ ಸಂಕಷ್ಟದ ಟೈಮಲ್ಲಿ ನಿಮಗೆ ಬೇಕಾದಾಗ ಮಾತ್ರ ಹೊರಗಡೆ ಹೋಗಿ, ನೆಸೆಸಿಟಿ ಇದ್ದಾಗ, ಆಮೇಲೆ ಬೇರೆ ಎಲ್ಲ ಟೈಮಲ್ಲೂ ಮನೆಯಲ್ಲೇ ಉಳ್ಕೊಂಡು ನಿಮ್ಮನ್ನು ಸೇಫ್ ಮಾಡಿಕೊಂಡು ನಿಮ್ಮ ಮನೆಯವರನ್ನು ಸೇಫ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೋತೀವಿ. ನಾವು ಇಲ್ಲಿ ನಮಗೆ ಬೇಕಿದ್ದಾಗ ಮಾತ್ರ ಹೊರಗಡೆ ಹೋಗ್ತಾ ಇದ್ದೀವಿ, ಇಲ್ಲಾಂದರೆ ಮನೆಯಲ್ಲೇ ಬಾಗ್ಲಾಕೊಂಡು ಲಾಕ್ ಮಾಡಿಕೊಂಡು ಮನೆಯಲ್ಲೇ ಇದ್ದೀವಿ, ಎಲ್ಲೂ ಹೋಗ್ತಾ ಇಲ್ಲ. ಆ್ಯಂಡ್ ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರೋದು ನಾವು ರೇಂಜ್ ಬಡ್ಡೆಗೆ ಹಾಕಿರೋ ಬಲೂನ್ಸೇ. ಅದು ನಾವಿನ್ನೂ ತೆಗ್ದಿಲ್ಲ. ಒಂದ್ಸರಿ ಅದು ಬ್ಲೋ ಮಾಡಿ ಇವಾಗ ಅದು ಮತ್ತೆ ಡಿಫ್ಲೇಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ತೆಗೆದ್ರೂ ವಾಪಸ್ ಬಿಸಾಕ್ಬಿಡ್ಬೇಕು, ಎಲ್ಲೂ ಇಟ್ಕೊಳಕ್ಕಾಗೋದಿಲ್ಲ. ಸೊ ಹಾಗಾಗಿ ಮೇ ಮಂತಲ್ಲಿ ಒಂದು ಇರಲಿ ಅಂತ ಹಂಗೆ ಇಟ್ಬಿಟ್ಟಿದ್ದೀವಿ, ಆಮೇಲೆ ತೆಗಿಯೋಣ ಅಂತ. ರೇಂಜ್ಗೂ ನೋಡಿ ಎಕ್ಸೈಟ್ಮೆಂಟ್ ಆಗ್ತಾ ಇರುತ್ತೆ ತುಂಬಾ, ನನ್ನ ಬರ್ಡೇ ಅಂತ ಅಲ್ಲ ರೇಂಜ್? ಇವತ್ತು ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋ ಕಾರಣ ಅಂತ ಹೇಳಿದ್ರೆ, ನೀವು ಆಲ್ರೆಡಿ ತುಂಬಾ ಜನ ನೋಟಿಸ್ ಮಾಡಿದ್ದೀರಾ, ನಮ್ಮ ಚಾನೆಲ್ 50,000 ಸಬ್ಸ್ಕ್ರೈಬರ್ ರೀಚ್ ಆಗಿದೆ. ಆಕ್ಚುಲಿ ಅದು ರೇಯಾನ್ಶ್ ಬರ್ಡೇ ದಿನಾನೇ ಆಯಿತು. ರೇಯಾನ್ಶ್ದು May 4th ಬರ್ಡೇ ಇತ್ತು. ಅದೇ ಸ್ಲೋ ಅದೇ ದಿನ ನನಗೆ ಗಿಫ್ಟ್ ಸಿಕ್ತು. ಅವನ ಬರ್ಡೇಗೆ ನಮಗೆ ಗಿಫ್ಟ್ ಸಿಕ್ತು. 50,000 ಸಬ್ಸ್ಕ್ರೈಬರ್ ರೀಚ್ ಆಯಿತು. ನೀವು ಅದನ್ನು ತುಂಬ ಜನ ಆಲ್ರೆಡಿ ನೋಟಿಸ್ ಮಾಡಿದ್ದೀರಾ, ಕಂಗ್ರ್ಯಾಚುಲೇಟ್ ಕೂಡ ಮಾಡಿದ್ದೀರಾ ಆಲ್ರೆಡಿ. ಸೊ ತುಂಬಾ ಥ್ಯಾಂಕ್ ಯು ವಿಶ್ ಮಾಡಿರೋರಿಗೆಲ್ಲ. ಸೊ ನಾನು ಅವತ್ತೇ ಹೇಳಿದ್ದೆ 50,000 ಸಬ್ಸ್ಕ್ರೈಬರ್ಸ್ ರೀಚ್ ಆದಾಗ ನಾವೊಂದು ಗಿವ್ ಅವೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಫೈನಲಿ ನಾವು ಸ್ಲೋ ಆ್ಯಂಡ್ ಸ್ಟಡಿ ಆಗಿ ಟರ್ಟಲ್ ರೇಸ್ ಮಾಡಿಕೊಂಡು 50,000 ಸಬ್ಸ್ಕ್ರೈಬರ್ ರೀಚ್ ಆಗಿದ್ದೀವಿ. ಸೊ ಇವಾಗ ಒಂದು ಗಿವ್ ಅವೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಡೆಫಿನೆಟ್ಲಿ ಎಲ್ಲರಿಗೆ ಇಷ್ಟು ಸಪೋರ್ಟ್ ಮಾಡಿರುವಂಥ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಕೊಡಬೇಕು ಅಂತ ಆಸೆ, ಬಟ್ ಆಗೋದಿಲ್ಲ ಡೆಫಿನೆಟ್ಲಿ. ಸೊ ಹಾಗಾಗಿ ಒಂದು 4 ಜನರಿಗಾದರೂ ಕೊಡಬೇಕು ಅಂತ. ಸೊ ಇದಕ್ಕೊಂದು ಏನಾದರೂ ಒಂದು ಕ್ರೈಟೀರಿಯಾ ಇರಬೇಕು, ಇವಾಗ ಹೆಂಗೆ ಯಾರಿಗೆ ಕೊಡೋದು ಅಂತ. ಸೊ ಹಾಗಾಗಿ ಫಸ್ಟ್ ನಾನು ಅಂದ್ಕೊಂಡೆ ಒಂದು ಕ್ವೆಶನ್ ಆ್ಯಂಡ್ ಆನ್ಸರ್ ಥರ ಮಾಡೋದು ಅಂತ. ಅಂದರೆ ನಮ್ಮ ಬಗ್ಗೆ ಏನಾದ್ರು ಒಂದು ಕ್ವೆಶನ್ ಕೇಳಿ ಅದರಿಂದ ಅದಕ್ಕೆ ನಿಮ್ಮಿಂದ ಒಂದು ಆನ್ಸರ್ ಎಕ್ಸ್ಪೆಕ್ಟ್ ಮಾಡೋದು ಅಂತ. ಬಟ್ ಆ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ, ಕೆಲವರು ಇವಾಗ ಜೆನ್ಯೂನ್ ಆಗಿ ಆನ್ಸರ್ ಕೊಟ್ಟರು, ಇನ್ನು ಕೆಲವರು ಗೊತ್ತಿಲ್ಲದೆ ಏನಾದರೂ ಅದನ್ನೇ ಕಾಪಿ ಪೇಸ್ಟ್ ಮಾಡಿದ್ರು ಮಾಡ್ಬೋದು ಕಮೆಂಟ್ ಸೆಕ್ಷನಲ್ಲಿ. ಸೊ ಅದು ಒಂದು ತುಂಬ ಜೆನ್ಯೂನ್ ಆಗಿ ಆಗೋದಿಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇವಾಗ ನಮ್ಮ ಒಂದು ಚಾನೆಲಲ್ಲಿ ನಿಮಗೆ ಏನು ಇಷ್ಟ ಆಗುತ್ತೆ, ನಮ್ಮ ಚಾನೆಲ್ ಯಾಕೆ ನೀವು ಸಬ್ಸ್ಕ್ರೈಬ್ ಆಗಿದ್ದೀರಾ, ನಿಮಗೆ ಏನು ಇಷ್ಟ ಆಗುತ್ತೆ ನೋಡೋಕ್ಕೆ ನಮ್ಮ ಚಾನಲಲ್ಲಿ ಅನ್ನೋದನ್ನು ನೀವು ಒಂದು 3 ಪಾಯಿಂಟ್ಸ್ ಮಾಡಿ ಹೇಳಬೇಕು ಕಮೆಂಟ್ ಸೆಕ್ಷನಲ್ಲಿ. ಆಬ್ವಿಯಸ್ಲಿ ಇದರಲ್ಲಿ ಫಸ್ಟ್ ರೀಸನ್ ರೇಯಾನ್ಶೇ ಆಗಿರ್ತಾನೆ. ಎಲ್ಲರಿಗೂ ಫಸ್ಟ್ ಇಷ್ಟ ಆಗೋದು ರೇಯಾನ್ಶೇ ಆಗಿರ್ತಾನೆ. ಸೊ ಉಳಿದಿರೋ 2 ಪಾಯಿಂಟ್ ನಿಮ್ಗೆ ಏನು ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಈ ಥರ 3 ಪಾಯಿಂಟ್ ಮಾಡಿ, 1, 2, 3 ಅಂತ 3 ಪಾಯಿಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇದರಲ್ಲಿ ನನಗೆ ಇಷ್ಟ ಆಗೋ ಹಾಗೆ ನಮ್ಮ ಚಾನಲ್ಗೆ ಕರೆಕ್ಟ್ ಆಗಿದೆ ಇವ್ರು ಹೇಳಿರೋದು, ನಮ್ಮ ಚಾನಲ್ಗೆ ಸರಿಯಾಗಿ ಸೂಟ್ ಆಗುತ್ತೆ ಇವ್ರು ಹೇಳಿರೋದು ಅಂತ ಅನಿಸೋವಂಥ 4 ಕಮೆಂಟನ್ನು, ಅಂದರೆ 4 ಜನರ ಕಮೆಂಟ್ಸನ್ನು ನಾನು ಸೆಲೆಕ್ಟ್ ಮಾಡಿ ಅವ್ರಿಗೆ ಅಮೆಝಾನ್ ಗಿಫ್ಟ್ ಕಾರ್ಡ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ವರ್ತ್ 25 CAD ವರ್ತ್ ಇರುವಂಥ ಅಮೆಝಾನ್ ಗಿಫ್ಟ್ ಕಾರ್ಡ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅಂದರೆ ಇವಾಗ ಈ ಗಿಫ್ಟ್ ಕಾರ್ಡ್ ಕೊಡೋದ್ರಿಂದ ಅವ್ರಿಗೆ, ನೀವು ಇವಾಗ ಯಾವ ಕಂಟ್ರಿಯಲ್ಲಿ ಇರೋರಾದ್ರೂ, ಕೆನಡಾ ಆರ್ ಇಂಡಿಯಾ ಯಾವ ಕಂಟ್ರಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರಾದ್ರೂ ನೀವು ಈ ಒಂದು ಗಿಫ್ಟ್ ಕಾರ್ಡನ್ನು ರಿಡೀಮ್ ಮಾಡ್ಕೋಬೋದು ಯಾವ ಕಂಟ್ರಿಯಲ್ಲಿದ್ರೂ. ಸೊ ಇಂಡಿಯನ್ ಕರೆನ್ಸಿಯಲ್ಲಿ ಹೇಳಬೇಕು ಅಂದರೆ 1,500 ರೂಪೀಸ್ ವರ್ತ್ ಇರುತ್ತೆ ಇದು ಒಬ್ಬೊಬ್ಬರಿಗೆ. ನೀವು ಈ ವಿಡಿಯೋ ನೋಡಿದ ತಕ್ಷಣ ಕಮೆಂಟ್ ಸೆಕ್ಷನ್ಗೆ ಹೋಗಿ, ನಿಮಗೆ ಈ ಗಿವ್ ಅವೇಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನಿಮ್ಮ ಅನಿಸಿಕೆಯನ್ನು 3 ಪಾಯಿಂಟ್ಸ್ ಮೂಲಕ ತಿಳಿಸಿ. ಹಾಗೆ ಇದರ ಒಂದು ವಿನ್ನರ್ಸ್ ಮತ್ತು ಇದನ್ನು ನೀವು ಹೇಗೆ ರಿಡೀಮ್ ಮಾಡ್ಕೋಬೋದು ಈ ಒಂದು ಗಿಫ್ಟ್ ವೌಚರ್ನ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ, ಅಂದರೆ ಗಿವ್ ಅವೇ ವಿನ್ನರ್ಸನ್ನು ಅನೌನ್ಸ್ ಮಾಡೋ ವಿಡಿಯೋದಲ್ಲಿ ತಿಳಿಸ್ತೀನಿ.
ಅಂಡ್ ಈ ಜನಕ್ಕೆ ಉಂಟಲ್ಲ ಈಗ ಸೆಕೆ ಆಗ್ತಾ ಉಂಟಂತೆ ಜೋರು, ಫುಲ್ ಬೆವರ್ತಾ ಇದ್ದಾನೆ ಅವನು. ಮನೆಯೊಳಗೆ ಸಹ ಆತರ ಕುಣಿತಾನೆ, ಮತ್ತೆ ಸೆಕೆ ಆಗದೆ ಇರ್ತದ. ಅದು ಸಹ ಅಲ್ಲದೆ ಇವಾಗ ಇಲ್ಲಿ 17 ಡಿಗ್ರಿ ಉಂಟು ಆಯ್ತಾ, 17 ಡಿಗ್ರಿ ಟೆಂಪರೇಚರ್ ಇದೆ. ಇಷ್ಟು ದಿನ ಇರ್ಲಿಲ್ಲ, ತುಂಬಾ ಕಮ್ಮಿ ಇರ್ತಿತ್ತು, 10, 12 ಅದ್ರೊಳಗಡೆ ಅಷ್ಟೇ ಇರ್ತಾ ಇತ್ತು. ಇವತ್ತು 17 ದಾಟಿದೆ, ಹಾಗಾಗಿ ಸ್ವಲ್ಪ ಸೆಕೆ ಆಗ್ತಾ ಉಂಟು. ಹಾಗೆ ಅವನು ಎಂತ ಹೇಳ್ತಿದ್ದಾನೆ ಗೊತ್ತುಂಟಾ, ಅವನಿಗೆ ಪುತ್ತೂರಲ್ಲಿ ಸೆಕೆ ಆಗೋ ತರ ಆಗ್ತಾ ಉಂಟಂತೆ. ಪುತ್ತೂರಲ್ಲಿ ಆಗೋ ತರ ಸೆಕೆ ಆಗ್ತಾ ಉಂಟು ಅಂದ್ರೆ ಏನು ಅರ್ಥ ಅದರದ್ದು ಅಂತ ಹೇಳಿದ್ರೆ, ಪುತ್ತೂರು ನಮ್ಮ ಕಡೆ ಎಲ್ಲ ತುಂಬಾ ಸೆಕೆ, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರೆಲ್ಲ ಕೇಳುದು ಬೇಡತ್ತೆ, ಇದು ಸುರಿತಾ ಇರ್ತದೆ ನೀರು, ಅಷ್ಟು ಸೆಕೆ ಅಲ್ಲೆಲ್ಲ. ಸೊ ಆ ತರ ಫೀಲ್ ಆಗ್ತಾ ಉಂಟು ನಂಗೆ, ಅಷ್ಟು ಸೆಕೆ ಆಗ್ತಾ ಉಂಟು ಅಂತ ಅವ್ನು ಹೇಳ್ತಾ ಇರೋದು. ಹುಡುಗ ಇದ್ದಾನಲ್ಲ ಅವನು, ಎಲ್ಲಿ ಹೋದ್ರು ಅವನು ಪುತ್ತೂರು, ಬೆಂಗಳೂರು, ಇಂಡಿಯಾ ಮರೆಯದೇ ಇಲ್ಲ. ಎಲ್ಲಾ ವಿಷಯದಲ್ಲೂ ಅವನು ಇಂಡಿಯಾವನ್ನ, ನಮ್ಮ ಊರನ್ನ ತಂದೇ ತರ್ತಾನೆ. ಏನೇ ಒಂದು ತಿಂದ್ರು ಅಷ್ಟೇ, ಅದಲ್ಲಿ ತಿಂದಂಗೆ ನೆನಪಾಗ್ತಾ ಉಂಟಲ್ಲ, ಸೇಮ್ ಹಾಗೆ ಉಂಟಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ. ಹುಡುಗನಿಗೆ ಉಂಟಲ್ಲ ಇಂಡಿಯಾಕ್ಕೆ ಹೋಗುವ ಅಂತ ತುಂಬಾ ಈಗ ಒಂದು ಫೀಲ್ ಆಗ್ತಾ ಇದೆ. ಬಟ್ ಏನ್ ಮಾಡುದು, ನಮ್ಮ ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಇಲ್ಲಾಂದ್ರೆ ಇನ್ನು 10 ಡೇಸ್. ಇವತ್ತೆಷ್ಟು ಡೇಟ್? 11 ಇವತ್ತು 11. ಸೊ ಇವತ್ತು 11 ಇವತ್ತು 12 ರೇಂಜ್ 12 ಇವತ್ತು 11 ಅಲ್ಲ, ಇವತ್ತು 12 ಇವತ್ತು. ಮನೆಯಲ್ಲಿ ಇದ್ರೆ ಡೇಟ್ ಸಹ ಗೊತ್ತಾಗೋದಿಲ್ಲ. 12 ಇವತ್ತು. ಸೊ ಇನ್ನು 8 ಡೇಸ್ ಅಲ್ಲಿ ನಾವು ಫ್ಲೈಟ್ ಹತ್ತುತ್ತಾ ಇದ್ವಿ. May 20ಗೆ ನಮ್ದು ಬುಕ್ ಆಗಿದ್ದಲ್ಲ. ಸೊ ಇನ್ನು 8 ಡೇಸ್ ಅಲ್ಲಿ ನಾವು ಫ್ಲೈಟ್ ಅಲ್ಲಿ ಇರ್ತಾ ಇದ್ವಿ. ಇಂಡಿಯಾಗೆ 21ಗೆ ಇಂಡಿಯಾ ಬಂದು ರೀಚ್ ಆಗ್ತಾ ಇದ್ವಿ. ಸೊ ಅನ್ಫಾರ್ಚುನೇಟ್ಲಿ ಕೋವಿಡ್ ಇಂದಾಗಿ ಯಾವ್ದು ಈಗ ಅವನಿಗೆ ವಾಕ್ ಹೋಗ್ಬೇಕಂತೆ. ಅವನದೊಂದು ಸ್ಕೂಟರ್ ಬಂದಿದೆ ಅಲ್ಲ, ಸ್ಕೂಟರ್ ರೈಡ್ ಮಾಡಕ್ಕೆ ಅವನನ್ನ ಕರ್ಕೊಂಡು ಹೋಗ್ಬೇಕಂತೆ ಇವಾಗ ಕೆಳಗಡೆ. ಹಾಗೆ ಹೋಗ್ತಾ ಇದ್ದೇವೆ, ಹೋಗೋಣ. ನಮ್ಮದು ಮಂಗಳೂರು ಕನ್ನಡ, ನಾವು ಮಂಗಳೂರಲ್ಲ, ಹಾಗೆ ಮಂಗಳೂರು ಹೋಗೋಣ ಅಂತ ಕೇಳಿದ್ ನಾನು. ಹೋಗೋಣ. ಅದೇ ಖುಷಿಯಲ್ಲಿ ನಾವಿವತ್ತು ಈಗ ಒಂದು ಮಸಾಲ್ ಪುರಿ ಮಾಡೋಣ ಅಂತ ಹೊರಟಿದ್ವಿ. ಅವರಲ್ಲಿ ಕಾರ್ನ್ ತಿಂತಾ ಇದ್ದಾರೆ. ನಾವು ಸದ್ಯಕ್ಕೆ ಇವಾಗ ಒಂದು ಮಸಾಲ್ ಪುರಿ ಮಾಡೋಣ ಅಂತ. ಹೇಗಿದ್ರು ಇವಾಗ ಯಾವ ಚಾಟ್ ಆಗಲಿ ಏನೇ ಆಗಲಿ ಮನೆಯಲ್ಲೇ ಮಾಡಬೇಕು. ಹೊರಗಡೆಯಿಂದ ತಂದು ತಿನ್ನುವಂಥ ಯಾವುದೇ ಒಂದು ಅವಕಾಶಗಳು ಇಲ್ಲದೇ ಇರೋದ್ರಿಂದ ನಾವೇನಿದ್ರು ಇವಾಗ ಮನೆಯಲ್ಲೇ ಮಾಡ್ಕೊತಾ ಇದ್ದೀವಿ. ಸೊ ಮಸಾಲ್ ಪುರಿ ಮಾಡಿ ತುಂಬ ದಿನ ಆಯಿತು. ಸೊ ಹಾಗಾಗಿ ಈಗ ಒಂದು ಮಾಡಿಕೊಂಡು ತಿನ್ನೋಣ ಅಂತ. ಬೇರೆ ಚಾಟ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ಎಲ್ಲ ಕಡೆ, ಪಾನಿಪುರಿ, ದಹಿಪುರಿ ಆ ಥರದ ಚಾಟ್ಸ್ ಎಲ್ಲ ಬೇರೆ ಕಡೆ ಸಿಗುತ್ತೆ. ಆದರೆ ನಮ್ಮ ಕರ್ನಾಟಕ ಸ್ಪೆಷಲಿ ಮಸಾಲ್ ಪುರಿ ಇದೆ ಅಲ್ಲ, ಇದು ಎಲ್ಲೂ ಸಿಗೋದಿಲ್ಲ ಇಲ್ಲಿ. ಸೊ ಹಾಗಾಗಿ ನಾವು ಮನೆಯಲ್ಲೇ ಮಾಡಬೇಕು. ಇವತ್ತು ನಾವು ಗ್ರೀನ್ ಕಲರ್ ಮಸಾಲ್ ಪುರಿ ಮಾಡ್ತಾ ಇದ್ದೀವಿ. ಗ್ರೀನ್ ಮಸಾಲ ಅಂದರೆ ಹೆಚ್ಚಾಗಿ ಮಸಾಲ್ ಪುರಿ ಎಲ್ಲ ಅಲ್ಲಿ ರೆಡ್ ಕಲರ್ ಮಸಾಲ ಇರುತ್ತೆ, ಗ್ರೀನ್ ಕಲರ್ ಮಸಾಲ ಜಾಸ್ತಿ ಫೇಮಸ್ ಇದೆ. ಸೊ ನಮ್ಗೆ ಅದೇ ಇಷ್ಟ ಆಕ್ಚುಲಿ. ಸೊ ಹಾಗಾಗಿ ಇವತ್ತು ಮಾಡ್ತಾ ಇದೀವಿ ಅದನ್ನೇ ಗ್ರೀನ್ ಕಲರ್ ಮಾಡೋಣ ಅಂತ. ಅದಕ್ಕೆ ಇವಾಗ ಫಸ್ಟ್ಗೆ ನಾನು ಆಲೂ ಮತ್ತೆ ಪೀಸ್ ಎರಡನ್ನ ಒಟ್ಟಿಗೆ ಬಾಯ್ಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಮೇನ್ ಇಂಗ್ರೀಡಿಯೆಂಟು ಪೀಸ್, ಬಟಾಣಿ ಬೇಕೇ ಬೇಕು. ನಾನು ಸಿಂಪಲ್ ಆಗಿ ಯಾವ ಥರ ಈ ಮಸಾಲ್ ಪುರಿ, ಗ್ರೀನ್ ಮಸಾಲ್ ಪುರಿ ಮಾಡ್ತೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಮೊದಲನೇದಾಗಿ ನಾನು ಇಲ್ಲೊಂದು ಸ್ವಲ್ಪ ಆಯಿಲ್ ತೊಗೊಂಡಿದ್ದೀನಿ. ಅದಕ್ಕೆ ಇಲ್ಲೊಂದು ಸ್ವಲ್ಪ ಆನಿಯನ್, ಒಂದು ಅರ್ಧ ಹೆಚ್ಚಿಕೊಂಡಿರೋ ಆನಿಯನ್, ಆಮೇಲೆ ಒಂದು ಸ್ವಲ್ಪ ಇಲ್ಲಿ ಗ್ರೀನ್ ಚಿಲ್ಲಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ ಇದು ಬೆಳ್ಳುಳ್ಳಿ, ಇದನ್ನು ಫಸ್ಟ್ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಇಷ್ಟು ಚಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಮಸಾಲ ಸ್ಮೆಲ್ಗೆ. ಆ್ಯಂಡ್ ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಮಿಂಟ್ ಲೀವ್ ಕೂಡ ಹಾಕಬೇಕು. ಬಟ್ ನನ್ನ ಹತ್ರ ಪುದೀನ ಸೊಪ್ಪು ಇಲ್ಲ. ಸೊ ಹಂಗಾಗಿ ಬರೀ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕಲರ್ಗೆ, ಗ್ರೀನ್ ಕಲರ್ಗೆ ಇದೇ ಹಾಕಬೇಕು. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇದು ಕಂಪ್ಲೀಟ್ ಆಗಿ ಆರಿದ ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ. ನಾನು ಆನಿಯನನ್ನು ತುಂಬ
ಬೇಯಿಸಿಲ್ಲ, ಅಂದರೆ ಫ್ರೈ ಮಾಡಿಲ್ಲ, ಒಂದು ಸ್ವಲ್ಪ ಹಾಗೆ ಹಸಿ ಹಸಿಯಾಗಿ ಮಾಡಿರೋದು. ಆ್ಯಂಡ್ ಖಾರಕ್ಕೆ ತಕ್ಕಷ್ಟು ನಾನು 2 ಗ್ರೀನ್ ಚಿಲ್ಲಿ ಅಷ್ಟೇ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇದಕ್ಕೆ ಇವಾಗ ಒಂದು ಸ್ವಲ್ಪ ಇಲ್ಲಿ ಶುಂಠಿ ಕಟ್ ಮಾಡಿ ಇಟ್ಕೊಂಡಿರೋದು ಇದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಇದಕ್ಕೆ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಒಂದು ಸ್ವಲ್ಪ, ಆಮೇಲೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಇನ್ನೊಂದು ಸ್ವಲ್ಪ, ಇದಿಷ್ಟು ಇವಾಗ ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಸೊ ಇವಾಗ ಮತ್ತೆ ಅದೇ ಪಾತ್ರೆಯಲ್ಲಿ ಆವಾಗಲೇ ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಇದು ಹಾಕಿಲ್ಲ ಅಂದರೆ ಒಂದು ಸ್ವಲ್ಪ ತಿಕ್ನೆಸ್ಗೆ ಇದಾಗುತ್ತೆ, ತಿಕ್ನೆಸ್ ಬರೋದಿಲ್ಲ. ಸೊ ಹಂಗಾಗಿ ಆಲೂಗಡ್ಡೆ ಹಾಕಬೇಕಾಗುತ್ತೆ. ನಾನಿಲ್ಲಿ 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಿರೋ ಮಸಾಲ, ಗ್ರೀನ್ ಮಸಾಲ, ಇದನ್ನು ಹಾಕ್ತಾಯಿದ್ದೀನಿ. ಇದು ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು. ಇದಕ್ಕೆ ಇವಾಗ ಅವಾಗಲೇ ಬೇಯಿಸಿಟ್ಕೊಂಡಿರುವಂಥ ಬಟಾಣಿ ಹಾಕ್ತಾಯಿದ್ದೀನಿ. ಅಲ್ಲಿಗೆ ಮಸಾಲ ರೆಡಿ ಆಯಿತು. ಇದಕ್ಕೆ ಇನ್ನು ಉಪ್ಪು, ಇನ್ನೂ ಸ್ವಲ್ಪ ಖಾರ ಏನಾದರೂ ಬೇಕಿದ್ರೆ ಹಾಕ್ಕೊಂಡ್ರೆ ಅಲ್ಲಿಗೆ ಮಸಾಲ ಪುರಿ ಮಸಾಲ ರೆಡಿ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹಾಕ್ತಾಯಿದ್ದೀನಿ. ಇದು ಇನ್ನು ಚೆನ್ನಾಗಿ ಬಾಯ್ಲ್ ಆಗಬೇಕು. ನಮ್ಮ ಗ್ರೀನ್ ಮಸಾಲ ರೆಡಿ ಆಯಿತು. ಇಲ್ಲಿ ಆನಿಯನ್ ಮತ್ತು ಟೊಮೆಟೊ ಕಟ್ ಮಾಡಿ ರೆಡಿ ಆಗಿದೆ. ಸೇವ್ ಇಲ್ಲ, ಬಟ್ ಮಿಕ್ಸ್ಚರ್ ಇದೆ. ಆಮೇಲೆ ಇಲ್ಲಿ ಸ್ವೀಟ್ ಚಟ್ನಿ ಇದೆ, ಟ್ಯಾಮ್ರಿನ್ ಮತ್ತು ಬೆಲ್ಲ ಹಾಕಿರೋದು. ಇನ್ನೇನು ಮಸಾಲ ಪುರಿ ಮಾಡೋದು, ತಿನ್ನೋದು ಅಲ್ಲ ರೇಂಜ್? So good. ನಿಂಗೆ ಪಾನಿಪುರಿ ಇಷ್ಟನಾ ಮಸಾಲ ಪುರಿ ಇಷ್ಟನಾ? ಪಾನಿಪುರಿ. ಇಲ್ಲ, ನೀನು ಪಾನಿಪುರಿ ತಿನ್ನಲ್ಲ, ಅದು ದೊಡ್ಡದಾಗುತ್ತೆ ನಿಂಗೆ ಪೂರಿ ಅಂತ, ಒಳಗಡೆ ಹೋಗಲ್ಲ ಬಾಯಿದು ಅಂತ. ನಿನ್ಗೆ ಮಸಾಲ ಪುರಿ ಇಷ್ಟ ಅಲ್ಲ ನಿನಗೆ? ಚೆನ್ನಾಗಿದೆಯಾ ಇವಾಗ? ತುಂಬ ಚೆನ್ನಾಗಿದೆಯಾ ಸ್ವಲ್ಪ ಚೆನ್ನಾಗಿದೆಯಾ? ಟೂ ಗುಡ್ಡಾ? ಯಮ್ಮಿ ಬೂಮ್ ಹೇಳು ಹೆಂಗೆ? ಸಾಕು 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 ಸಾಕು. ಯಮ್ಮಿ ಮಸಾಲ ಪುರಿ ಸೂಪರಾಗಿ ಬಂದಿದೆ ಆ್ಯಕ್ಚುಲಿ. ಸೊ ಇಲ್ಲಿಗೆ ನಾವು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಬ್ಯೂಟಿಫುಲ್ ವೈಟ್ ಫ್ಲವರ್ಸ್ ಕೆಳಗಡೆ ಕೂತ್ಕೊಂಡು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೂ ಈ ಗಿವ್ ಅವೇಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ರೆ ಕಮೆಂಟ್ ಮಾಡೋದು ಮರಿಬೇಡಿ. 1 2 3 ಪಾಯಿಂಟ್ಸ್ ನಿಮಗೆ ನಮ್ಮ ಚಾನಲಲ್ಲಿ ಏನು ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಈ ವಿಡಿಯೋನ ನಾವು ಇಲ್ಲಿಗೆ ಏನು ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಸಾಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಬಾಯ್ ಬಾಯ್. ಸುಮ್ಮನೆ ಏನೋ ಹೇಳಕ್ಕೆ ಹೋಗ್ತಾ ಇದ್ದೀನಿ, ಬಟ್ ಏನಂತ ಬರ್ತಾ ಇಲ್ಲ ಬಾಯಿಗೆ. ಸ್ಟಕ್ ಆಗ್ತಾ ಇದೆ, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಈ ನನ್ನ ಮಗ ನೋಡಿ, ನಾನು ವಿಡಿಯೋ ಮಾಡಬೇಕು ಅಂತ ಹೇಳ್ಬೇಕಾದ್ರೆ ಆವಾಗಲೂ ಈ ಥರ ಕಾಟ ಕೊಡ್ತಾ ಇರ್ತಾನೆ ಮಿಡ್ಲ್. ಅವಾಗೊಂದು ಹಿಂಗೆ ಕೊಡ್ತೀನಿ, ಆವಾಗ ಸುಮ್ಮನೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಸೊ ಅಷ್ಟೇ, ಜಾಸ್ತಿ ಏನು ಅವ್ರಿಗೆ ಏನು ಹೇಳಬೇಕಾಗಿಲ್ಲ. ಸುಮ್ಮನೆ ಒಂದು ಎಲ್ಲ ಹಿಂಗೆ ಬಿಟ್ಟರೆ ಹೋಗ್ತಾರೆ. ಒಂದು $25 ಒಂದು ಬೇಡ ಹಾಗೆ ಹೇಳು ಸಮರ್ಥ.